ಆದ ಉಂಟು. ವರ್ಷಗಳೇ ಕಳೆದು ಹೋಯಿತು. ನಮ್ಮಿಬ್ಬರ ಸುಖ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದೇನೆ. ಮೊದಲೇ ತಿಳಿದಿರುವಂತ ವಿಚಾರ, ಆಕೃತಿಯಲ್ಲಿ ಮಹಿಷಾಕೃತಿ. ಮಹಿಷ ಎನ್ನುವಂತ ನಾಮಕರಣವನ್ನು ಮಾಡಿದೆವು. ಅವನ ಬಾಲಲೀಲೆಯನ್ನು ಕಾಣುವಾಗ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷವೇ ಆಗ್ತಾ ಇದೆ. ಒಮ್ಮೊಮ್ಮೆ ಹಠ ಅಂತ ಹೇಳಿದ್ರೆ ಅಯ್ಯೋ ದೇವ್ರೆ, ಎಲ್ಲ ಅಪ್ಪನ ಹಾಗೆ. ಹೌದು, ಅಳುತ್ತಿರುವಂತವನನ್ನು ಸಮಾಧಾನ ಪಡಿಸಿ ಆಟದಂಗಳಕ್ಕೆ ಕಳುಹಿಕೊಟ್ಟಿದ್ದೇನೆ. ಅಳುತ್ತಿರುವಂತ ಅತ್ತೆಗೆ ಸಮಾಧಾನದ ಮಾತುಗಳನ್ನಾಡಿ ಸ್ವರ್ಗಲೋಕದ ಅಧಿಕಾರಿ ನಾನಾಗ್ತೇನೆ ಎನ್ನುವುದಾಗಿ ಸೇನೆಯನ್ನೆಲ್ಲ ಜೊತೆಗೂಡಿಕೊಂಡು ನನ್ನವರು ಸ್ವರ್ಗಲೋಕಕ್ಕೆ ಮುತ್ತಿಗೆ ನೆಟ್ಟಿದ್ದಾರೆ. ಯಾಕಿನ್ನೂ ಬರಲಿಲ್ಲ? ಒಂದು ಸುದ್ದಿ ತರಗರಿಸಿ ಭಯದಿಂದ ನಡುಗುತ್ತ ಭರದಿ ನಡೆದಾಗ ಮಾಲಿನಿಗೆರಗಿ ಬೇಳಿದನು. ಒಳಗೆ ಬಿಟ್ಟದ್ದು ಯಾರಂತ ನಿನ್ನನ್ನು? ಯಾಕೆ ಬಬ್ಬೆ ಹಾಕ್ತಾ ಇದ್ಯಾ? ಯಾರು ನೀನು? ನನ್ನ ಪರಿಚಯ ಸಿಗಲಿಲ್ಲ. ಯಾರ ನೀನು? ನಾನು ನಿಮ್ಮ ಗಂಡ. ಮುಖದ ಮೇಲೆ ಬಾರಿಸ್ತೇನೆ ನೋಡಿ ಈಗ. ಯಾರು ನೀನು? ನಿಮ್ಮ ಗಂಡ ಬಿಟ್ಟಿನ ಮಾಲೆ ಮಹಾರಾಜರು. ನಾನು ಒಟ್ಟಿಗೆ ಸುರಪುರಕ್ಕೆ ಹೋದ. ಓ, ನನ್ನವರ ಜೊತೆಯಲ್ಲಿ ಹೋದವರಲ್ಲಿ ಒಬ್ಬ ನೀನು? ಹೌದಮ್ಮ. ಅವರಲ್ಲಿ ಅವ್ರು ಬರ್ಲಿಲ್ಲ. ಅವ್ರು ಬರ್ಲಿಲ್ಲ. ಅವ್ರು ಬಾರರು. ಎಂತದ? ಯಾಕೆ ಬರುವುದಿಲ್ಲ ಅವರು? ನೀನ್ ಯಾಕೆ ಬಂದೆ? ಏನು? ನಿಮ್ಮಲ್ಲಿ ವಿಷಯ ಹೇಳ್ಬೇಕು ಅಂತ ಒಬ್ಬ ಮಾತ್ರ ಹಾಕಬೇಡ. ಲಾಲಿಸಬೇಕು ತಾಯಿ ಬಿನ್ನಗಗಳ ಮಾಲಿನಿ ಗುಣಮಣಿಯೇ 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 ಸುರಜಾಲವ ಗೆಲ್ಲಲು ಲೀಲೆಯುಳಿದಂತ ನಿನ್ನಯ ಕಾತ ಅಮ್ಮ. ಲಾಲಿಸಬೇಕು ತಾಯಿಗೆ ಬಿಲ್ಲಗಗಳ ಮಾಲಿನಿ ಗುಣಮಣಿಗೆ ಗುಣಮಣಿಯೇ ಅಮ್ಮ. ಲಾಲಿಸಬೇಕು ತಾಯೇ ಹೇಮ ಮಾಲಿನಿ. ಎಂತ ನಿನ್ನ ಕರ್ಮ? ಓ ಅಮ್ಮ ಮಾಲಿನಿ ಅವರೇ. ಓ ಅಮ್ಮ ಮಾಲಿನಿ ಅಮ್ಮ, ಏನು ಅಂತ ಹೇಳಮ್ಮ? ನೀನ್ ಏನ್ ಹೇಳುದಕ್ಕೆ ಬಂದಿದ್ದೆ ಅದನ್ನೇ ಹೇಳು. ನಾವೆಲ್ಲ ನೀವು ದೇವಲೋಕಕ್ಕೆ ಹೋದತ್ತೆ ತದಮ್ಮ. ಅಲ್ಲಿರುವ ದೇವತೆಗಳೆಲ್ಲ ಬೇರೆ ಬೇರೆಯಾಗಿ ಯುದ್ಧಕ್ಕೆ ಬಂದಮ್ಮ. ಯುದ್ಧಕ್ಕೆ ದೇವತೆಗಳೆಲ್ಲ ಒಂದಾಗಿ ಬಂದದ್ದಲ್ಲ, ಒಬ್ಬೊಬ್ಬರಾಗಿ ಬೇರೆ ಬೇರೆ ಆಗಿ. ಮೊದಲು ಯಾರು ಬಂದ್ರು? ಮೊದಲಾಗಿ ಬಂದವೇ ಅಗ್ನಿ 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 ಬಂದ ತಕ್ಷಣವೇ ನಿಮ್ಮ ಗಂಡ ಎದ್ದು ನಿಂತು ನೀರು ಬಾಣ ಬಿಟ್ಟರಮ್ಮ. ಅಗ್ನಿಗೆ ಪ್ರತಿಯಾಗಿ ಅಗ್ನಿ ಸೋತನ. ಅಗ್ನಿ ಸೋತ. ಸರಿ ಆಯ್ತು, ಅವನಿಗೆ ಹಾಗಾಗ್ಬೇಕು. ಆಮೇಲೆ ಹಿಂದಿನಿಂದ ವಾಯು ವಾಯು ಅಂತ. ಎಂತದ್ದು? ವಾಯು ವಾಯು. ಹಿಂದಿನಿಂದ ವಾಯು. ಅವ ಯಾವಾಗಲೂ ಮುಂದಿನಿಂದ ಬರ್ಲಿಕ್ಕಿಲ್ಲ, ಹೆದರಿಕೆಯಿಂದ ಹಿಂದಿನಿಂದ ಬರುದು. ಬಂದದ ನಿನಗೆ ಗೊತ್ತಾಯ್ತು? ನನಗೆ ಗೊತ್ತಾಯ್ತು. ಮತ್ತೆ ನಿಮ್ಮ ಗಂಡ ತಿರುಗಿದ್ರು, ಪಕ್ಕನೆ ತಿರುಗಿದ್ರು. ತಿರುಗಿದ ತಕ್ಷಣವೇ ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೇ ಪೂರ್ಕ ಹೋದ.
ಬಂದಂತ ವಾಯು ಸೋತ ಅಂತ ಆಯ್ತು. ಹೌದು. ಆಮೇಲೆ ಕುಬೇರ ಬಂದ. ಕುಬೇರ ಅವನು ಪೆಟ್ಟು ತಿಂದು ಹೋದನಾ? ಆಮೇಲೆ ಯಮ ಬಂದ. ಹೇಗೆ? ಕೋಣದ ಮೇಲೆ ಕೂತುಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಬಂದ. ನಿನ್ನ ಕರ್ಮ ಹಿಡಿದದ್ದು. ಎಂತದ್ದು ಮಾತಾಡುವುದನ್ನೇ? ನಿನಗೆ ತಿನ್ನುವುದು ಒಂದು ಬಿಟ್ಟರೆ ಬೇರೆ ನೆನಪೇ ಆಗುದಿಲ್ಲ. ಪಾಯಸ ಅಲ್ಲ, ಹಗ್ಗದ ಪಾಯಸ. ಪಾಶ ಯಮ ಪಾಶ ಹಿಡ್ಕೊಂಡು ಬಂದ. ಯುದ್ಧ ಮಾಡಿದ. ಅವನು ಕೂಡ ಪೆಟ್ಟು ಯಮನ ಸೋತ. ಸರಿ ಆಯ್ತು ಅವನು. ಆಮೇಲೆ ಸೂರಪ್ಪ ನಾಯಕ ಬಂದ. ಎಂತದ್ದ? ಸೂರಪ್ಪ ನಾಯಕ ಇಂದ್ರ ಸುರೇಂದ್ರ ಐರಾವತವನ್ನು ಕೈಯಲ್ಲಿ ಇಟ್ಕೊಂಡು ಉಜಿರೆ ಆಯುಧವನ್ನು ಏರಿಕೊಂಡು ಐರಾವತವನ್ನು ಏರಿ ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಬರುವವ ಬಂದು ಯುದ್ಧಕ್ಕೆ ನಿಂತ. ಪೆಟ್ಟು ತಿಂದ. ದೇವತೆಗಳು ದೇವೇಂದ್ರ ಸಹಿತ ದೇವಲೋಕವನ್ನು ಬಿಟ್ಟು ಮಾಡಿದ. ಎಲ್ಲ ಸೋತ ಮಾಡಿ ಹೋದ್ರ. ಅಯ್ಯೋ ಎಷ್ಟು ವರ್ಷದ ಕನಸಿದ್ದು ನನಸಾಯಿತು. ಹಾಲು ಸಕ್ಕರೆ ಏನ್ ನಿನ್ನ ಅಪ್ಪ ಸತ್ತದ? ನನ್ನ ಅಪ್ಪ ಸಾಯಲಿಲ್ಲ. ರಸಭಾವ ಪ್ರಜ್ಞೆ ಇಲ್ಲದವ. ಏಕಮ್ಮ, ಎಷ್ಟೋ ವರ್ಷದ ಕನಸಿಂದ ನನಸಾಯ್ತು, ಸ್ವರ್ಗಲೋಕದ ಅಧಿಕಾರ ನನ್ನವರಿಗಾಯ್ತು ಅಂತ ಆದ್ರೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ. ನೀನೇಕೆ ಬೊಬ್ಬೆ ಹಾಕುವುದು? ಸಂತೋಷದ ಪ್ರತೀಕ ಯಾವುದು ಹೇಳು? ನಗು. ನಗನಗತ ಹೇಳ್ಬೇಕಾದಂತ ವಿಚಾರವನ್ನು ನೀನ್ಯಾಕೆ ದುಃಖಿಸುತ್ತ ಹೇಳುವುದು? ಹಾಗಾದ್ರೆ ಇದು ಸಂತೋಷದ ವಿಷಯವ. ಮತ್ತೆಂತದ್ದ? ಇದು ನಗು ನಗುತ್ತ ಹೇಳ್ಬೇಕು. ಹಾಗಾದ್ರೆ ನಗು ನಗುತ್ತ. ನಿನ್ನ ಗಾರ್ಧವ ಗಾನ ಬೇಡ ಇಲ್ಲಿ. ಕತೆ ಕೇಳ್ಬೇಕು. ಏನ್ ಹೇಳು? ಅದರ ಮೇಲೆ ಇದಿರಾಗಿ ಯಕ್ಷನು, ಅದರ ಮೇಲೆ ಇದಿರಾಗಿ ಯಕ್ಷನು 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 ವಧಿಸಿದ ನಮ್ಮ ರಮಣನ ವಧಿಸಿದ ನಮ್ಮ ತಾಯಿ. ನೀನೆಂತದ್ದು ಹುಚ್ಚರಾಗಿ ಮಾಡುವುದು? ಹೇಳ. ನೀವು ನೆಗಡ್ಲಿಕ್ಕೆ ಹೇಳ್ತಾರೆ. ನನಗೆ ಉಕ್ಕಿ ಉಕ್ಕಿ ಎಂತದ್ದು ಉಕ್ಕುವುದು? ನೆಗಡು ಉಕ್ಕಿ ಉಕ್ಕಿ. ಹೇಳಿದ ಮೇಲೆ ನಗು. ನೀನು ಮೊದಲು ಹೇಳು. ನೀನು ಅಲ್ಲಿ ಆಚೆ ನಿಲ್ಲು. ಅಲ್ಲಿ ನಿಲ್ಲ. ಯಾರ್ಯಾರು ಎಲ್ಲಿ ನಿಲ್ಬೇಕಂತ ಇಲ್ವಾ? ಹೇಳಿ ಹೇಳು. ಅಮ್ಮ ಆಮೇಲೆ ಕಟ್ಟಬೇಕು. ಎಂತದ್ದು ಹೇಳು. ದೇವೇಂದ್ರ ಓಡಿದ. ದೇವತೆಗಳು ಓಡಿದ್ರು. ಅಲ್ಲಿ ಯಾರು ಇಲ್ಲ. ಓಡಿದ ಮೇಲೆ ಅಂತ ಮತ್ತೆ ಯಾರು ಇರ್ತಾರ ಅಲ್ಲಿ? ನಿಮ್ಮ ಗಂಡ ಮಸಣದಲ್ಲಿ ಕೂತ. ಹೋಗಿ ನಿನ್ನನ್ನು ಕೂರಿಸ್ಬೇಕಲ್ಲಿ. ಯಾಕೆ? ಸಿಂಹಾಸನದಲ್ಲಿ ಕೂತದ್ದು. ಸಿಂಹಾಸನದಲ್ಲಿ ಊಟ ತಕ್ಷಣವೇ ನಾವು ಸುತ್ತಮುತ್ತ ಇದ್ದವರೆಲ್ಲ ಜಯ ಘೋಷ ಹಾಕಿ. ಹೇಗೆ? ಮಹಾರಾಜನಿಗೆ ಜಯವಾಗಲಿ, ವಿಕಿನ್ಮಾಲಿ ಮಹಾರಾಜನಿಗೆ ಜಯವಾಗಲಿ ಎನ್ನುವಂತ ಜಯಘೋಷ ಹಾಕಿ. ಜಯಘೋಷ ಹಾಕಿದ ತಕ್ಷಣವೇ ಬಹಳ ಸಂತೋಷದಲ್ಲಿದ್ದೆವು. ನಿಮ್ಮ ಗಂಡ ಆಚೆ ನೋಡಿದ್ರೆ ಚಪ್ಪಳೆ ಏನಂತೆ? ಏನು ಅಂತ ನೋಡ್ತೇವೆ. ನಮ್ಮ ಬಂದಲ್ಲ ಯಾರು ಅಲ್ಲಿ ನಾಟ್ಯ ಮಾಡುವವರು ಅಪ್ಸರೆಯರು. ಯಾರ್ಯಾರು? ತಂಬೆ, ಊದುಬತ್ತಿ, ಮೇಣಬತ್ತಿ, ಮಂಜಳಬತ್ತಿ, ಕಿತ್ತಾಕಿ, ಆಂಬುಲೆನ್ಸು. ಎಂತ ದೋಸೆ? ತಂಬೆ, ಊರ್ವಶಿ, ಮೇಣಬತ್ತಿ, ಆಂಬುಲೆನ್ಸು. ಎಂತದ? ರಂಬೆ, ಊರ್ವಶಿ, ಮೇನಕ, ತಿಲೋತ್ತಮೆ, ಮಂಜುಘೋಷಿ, ಆಲಂಬುಷ. ಹೌದಾ? ಆಮೇಲೆ ನಾಟ್ಯವ? ಹಿಂದಿನಿಂದ ಹಾಡು. ಯಾರದ್ದು ಹಾಡು? ಚಿತ್ರಸೇನ. ಓ, ಚಿತ್ರಸೇನನ ಗಾಯನ. ಮತ್ತೇನಿದ್ರು? ತಂಬುರ. ಯಾರು? ತುಂಬುರ. ಬಹಳ ಚಂದ.
ಬಹಳ ಚಂದ. ಹೇಗೆ ಆಹಾ. ನಿನಗೆ ಗೊತ್ತುಂಟ ಈಗ ಏನು ಗೊತ್ತಿಲ್ಲ. ಅಲ್ಲಿ ಒಮ್ಮೆ ಆದದ್ದಲ್ವಾ ಒಮ್ಮೆ ಆದದ್ದು. ಆದ್ರೆ ನನಗೆ ತಿಳಿದಿದೆ ಒಂದೇ ಸಲ ತಗೊಂಡಿದ್ದೆ. ಏಕಪಾಟಿ ನೀನು. ಏಕಪಾಟಿ. ಕಪಾಟಿ ಅಲ್ವಾ ಏಕಪಾಟಿ ಹೇಳು ಎಂತದ್ದು ಶ್ರುತಿಗೆ ತಗೊಂಡು ಶ್ರುತಿಯಲ್ಲಿ ಬೇಡ ಹೇಳು ಬಾಬಿ ಗಮನ ಮೋಹನ ಬಾಬಿ ಗಮನ ಮೋಹನ ನೀನಪ್ಪ ನಿನ್ನಮ್ಮದಪ್ಪ ನಿನ್ನಪ್ಪದಪ್ಪ ನೀ ಮಗ ಶನಿ ಮಗ ನೀನಪ್ಪ 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 ನಿಮ್ಮಮ್ಮದಪ್ಪ ನೀನಪ್ಪ ನಿಮ್ಮಪ್ಪ ಎಂತದ್ದು ಆಯ್ತಾ ಹೀಗೆ ಹಾಕ್ತಾ ಅಲ್ಲ ಮತ್ತೆಂತ ಇಲ್ಲ ಇಲ್ಲ ಅಲ್ಲಿ ಅಷ್ಟೇ ಮತ್ತೇನು ಉಂಟು ಏನು ಬಾಯ್ತಾನೆ ಈ ಬಾಯ್ತಾನ ಅಂತ ಹೇಳಿದ್ರೆ ಬಾಯಿಗೆ ಬಂದದ್ದೆಲ್ಲ ಆಯ್ತು ಹೇಳಿ ನೋಡು ಹೇಗೆ ತಕ್ಕಿಟ ತಕದಿಮ್ಮಿ ತಕ್ಕಿಟ ತಕದಿಮ್ಮಿ ತಕ್ಕಿಟ ತಕದಿಮ್ಮಿ ತೈ ತೈ ತಕ್ಕಿ ತಕದಿಮ್ಮಿ ತೈ ತಕ್ಕಿ ತಕದಿಮ್ಮಿ ದಿಟ್ಟ ತಗದಕ್ಕಿ ತಕದಿಮ್ಮಿ ದಿಟ್ಟ ತಕ್ಕಿಟ ತಕಿದದಿಮ್ಮಿ ತಕ್ಕಿಟ ತಕಿದದಿಮ್ಮಿ ತಕ್ಕಿಟ 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 ಚಕ್ಕುಳಿ ತಿಂದತ್ತೈ ಚಕ್ಕುಳಿ ತಿಂದತ್ತೈ ಚಕ್ಕುಳಿ ತಿಂದತ್ತೈ ಚಲ್ಲೋಟ ತಿಂದತ್ತೈ ಆಯ್ತಾ ಇನ್ನು ಮತ್ತೆ ಉಂಟಾ ಹೇಳಿ 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 ನೋಡು ಮತ್ತೆ ನಿಶಬ್ದ ನಿಶಬ್ದ ಒಂದು ಶಬ್ದ ಏನು ನಿಶಬ್ದದಲ್ಲಿ ಶಬ್ದ ಅದು ನಿಶಬ್ದ ಇರುವಾಗಲೇ ಸಣ್ಣ ಶಬ್ದವು ಜೋರು ಕೇಳು ಓಹೋ ಏನಂತೆ ಮೇಲೆ ನೋಡ್ತೇನೆ ಹಾರಾಡಿ ಬಂದದ್ದಲ್ವ ಹಾರಾಡಿ ಒಂದು ಸ್ವರ್ಗದಲ್ಲಿ ಹೌದು ಆಕ್ಷನ್ ಆಕ್ಷನ್ ಯಾರದು ಆಕ್ಷನ್ ಆಕ್ಷನ್ ಓ ಯಕ್ಷ ಯಾರವ ಪಿಂಗಳಾಕ್ಷಿ ಪಿಂಗಳಾಕ್ಷ ಒಂದು ದೂರದಲ್ಲಿ ನಿಂತು ಏನ್ ನಿನಗೇನು ಹಲ್ಲು ಹೆಚ್ಚಾಗಿದೆಯಾ ಯಾಕಮ್ಮ ಮತ್ತೆಂತದ ಸನ್ನೆ ಮಾಡುದು ಯಾರಿಗೆ ನೀನು ಯಾರಿಗೆ ಹ? ನಿಮಗೆ ಹ. ನನಗೇನು ಹುಚ್ಚ ಮತ್ತೆಂತದ್ದು ಅದೇ ಕೇಳುವುದು ನಾನು ಹುಚ್ಚ ನಿನಗೆ ಅಂತ ನಿಮಗೆ ನಾನು ಮಾಡಿದ್ದಲ್ಲ ನಿಮ್ಮ ಗಂಡನಿಗೆ ಅವ ಯಾರು ರಕ್ಷ ಏನಂತೆ ಬಾ ಅಂತ ಹೇಳಿ ಹೋದ್ರೆ ಇವರು ಹೋಗಲಿಲ್ಲ ಹ. ಊಟಲ್ಲೇ ಇಟ್ರು ಹ. ಹತ್ತಿರ ಬಂದ ಏನ ಹಣ್ಣು ಕಾಣುವುದಿಲ್ಲ ನನಗೆ ಕಾಲು ಮಟ್ಟ ಗೊತ್ತಾಗುತ್ತಿಲ್ವಾ ಇಳಿ ಕಾಣಕ್ಕೆ ಇಳಿಯಾನ ಏಯ್. ಇಳಿಯಾನ ಯಾರ ಇಳಿಯಾನ ಎಂತ ಹೇಳುವುದ ನೀನು ಇಳಿಯಾನ ನಾನ್ ಯಾಕೆ ಹಿಡಿಯುವುದು ನಿಮ್ಮಲ್ಲೆಲ್ಲ ನಿಮ್ಮ ಗಂಡನಲ್ಲಿ ಅವರೇ ಯಕ್ಷ ಹೇಳಿದ್ದ ಹಬ್ಬ ಅವನ ಸೊಕ್ಕೆ ಸಿಟ್ಟುವಂತು ಮಾತಿಗೆ ಮಾತು ಬೆಲೆ ಇತ್ತು ನಿಮ್ಮ ಗಂಡ ಎತ್ತು ಕೊಡುತ್ತ ನಿಂತರು ನಿಂತ ತಕ್ಷಣವೇ ಅಲ್ಲಿದ್ದ ಯಕ್ಷ ಒಂದು ದಿಟ್ಟದಲ್ಲಿ ಬಂದಿದ್ದಾನೆ ಹೇಗೆ ಗಡಂಗಿನಲ್ಲಿ ನಿಂತ ಎಂತದ ಒಂದು ದಿಕ್ಕಿನಲ್ಲಿ ನಿಂತದ್ದು ಸಣ್ಣ ಮುಕ್ತಾಯ ಮತ್ತೆ ನೀ ನಿಂತದನ್ನೇ ಹೇಳುವುದು ಎಲ್ರಿಗೂ ನಾನು ನಿಂತದ್ದಲ್ಲ ನಿನ್ನ ಗಂಡ ನಿಂತದ್ದು ರಬೆ ನಾನು ನಿಲ್ಲಿಲ್ಲ ನಾನು ಒಳಗಡೆ ಹಾಗಾಗಿ ಕೂತಿದ್ದೆ ಗೊತ್ತಾಯ್ತು ಆಯ್ತು ನೀನು ಕೂತದ್ದು ನಿಂತ ಏನು ಅವನ ಬಲದರಕ್ಕೆ ನಿಮ್ಮ ಗಂಡನ ಎಡದ ಕೆನ್ನೆಗೆ ಪಾಠವಿದ್ದರು ತಕ್ಷಣ ಹಾ ಸುಮ್ಮನೆ ನೋಡಿದ್ರೇನೋ ನನ್ನ ಅವರು ಉಳಿಲಿಲ್ಲ ನಿಂತಿದ್ದ ನಿಮ್ಮ ಗಂಡ ಪುಡ್ಕ ಏನಾಯ್ತದು ಅಂತ ನನ್ನವರಿಗೆ ಏನಾಗಲಿಲ್ಲ ಊಟದ್ದೇ ಅಲ್ಲಿಯೇ ಮಲಗಿದ್ರು ಮಲಗಿದ್ರ ಎಲ್ಲಿಲ್ವಾ ಹೇಳಲೇ ಇಲ್ಲ ನೀನ್ ಎಬ್ಬಿಸ್ಬೇಕಿತ್ತು ಹೋದೆ ಎಬ್ಬಿಸಲಿಕ್ಕೆ ಹೇಳಿ ಹೇಳಿ ಎದ್ದು ಕೈ ಹಾಕಿ ಎಬ್ಬಿಸಿದೆ ಹೇಳುವುದೇ ಇಲ್ಲ ಏನಾಯ್ತು ನನ್ನವರಿಗೆ ಮತ್ತೆ ಹತ್ತಿರವಾಗಿ ನೋಡ್ತೇನಮ್ಮ ಇಷ್ಟುದ್ದ ನಾಲಾಗೆ ಹೊರಗೆ ಹಾಕಿ ಸತೇ ಅಯ್ಯೋ ಶಿವನೇ ಈ ಪರಿಯಿಲ್ಲ ಜತೆಯಗನುವರೇನಲ್ಲ ಕ್ಷಿತಿಯುಳುವುದಿಲ್ಲಗಲಿ ಜೀವಿಸಲು ಈ ವ್ಯತೆಯ ಯಾರೊಡೆಯಲಿ ಪತಿಗೆ ಎರೆಯ ಎಂತ ಕಠೋರವಾದ
ನಾನಿಂದು ಕೇಳ್ತಾ ಇದ್ದೇನೆ. ಇದನ್ನು ಕೇಳಿ ಸಹಿಸಿಕೊಳ್ಳುವಂತ ಶಕ್ತಿ ಖಂಡಿತ ನನ್ನಲ್ಲಿ ಇಲ್ಲ. ನಿಮ್ಮೆಲ್ಲರ ಆಸೆಯನ್ನು ನೆರವೇರಿಸ್ತೇನೆ, ಸ್ವರ್ಗಲೋಕದ ಅಧಿಕಾರಿ ನಾನಾಗ್ತೇನೆ ಎಂದು ಹೊರಟು ಹೋದಂತ ನಿಮ್ಮ ಸ್ಥಿತಿ ಹೀಗಾಯಿತ. ನಾನು ಉಳಿದದ್ದು ಒಂದೇ ಒಂದು ಮಾರ್ಗ, ನಾನು ಸಾಯ್ತೇನೆ. ನಾನು ಅಷ್ಟು ಬಲವೇನಿರುವುದು ಮನದಂತವರು ಜೀವಿಪರಿ ಸಮರ ಸಮರ್ಥನಾಗಿ ಗತರಳ ಮಗಿಜಾದುರಗೆ ಹದನಗಳ ಸಾಧಮಾಡಿದು ಭಾಗವಾತಿಯಲ್ಲಿ ವಶಗೈವೆ ಎನ್ನುತ್ತಲೇ ಕರೆದಳ ಆ ಮಗನು. ಸತ್ತವರಿಗಾಗಿ ಹತ್ತವರು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಸತ್ತವರು ಪುನರಪಿ ಜೀವಿಸುವುದಕ್ಕೆ ಸಾಧ್ಯವೇ ಹೇಳಿ? ಸತ್ತು ಈ ಪ್ರಪಂಚದಲ್ಲಿ ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ? ಇಲ್ಲ, ನಾನು ಸಾಯಬಾರ್ದು, ನಾನು ಅಳಬಾರ್ದು, ನಾನು ಸಾಯಬಾರ್ದು, ನಾನು ಬದುಕಬೇಕು, ನಾನು ಬದುಕಬೇಕು, ನಾನು ಬದುಕಿ ಸಾಧಿಸಿ ತೋರಿಸಬೇಕು, ನಾನು ಬದುಕಿ ಸಾಧಿಸಿ ತೋರಿಸಬೇಕು. ಹಾಗಾದ್ರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ಯಾರು ಯಾರು? ಎಲ್ಲ ದೇವತೆಗಳೇ ನನ್ನ ಮುಡಿಯ ಹೂವನ್ನೇ ಹರಿದುಕೊಳ್ಳ ಮಂಗಲ್ಯವನ್ನೇ ತೆಗೆದಿಟ್ಟು ಹಣೆಯ ಕುಂಕುಮವನ್ನೇ ಒರೆಸಿ ಕೈಯ ಕಂಕಣವನ್ನೇ ತೆರೆದುಕೊಂಡು ವೈಧವ್ಯ ದೀಕ್ಷೆಯನ್ನು ತಂದಿದ್ದೀರಾ. ನನ್ನ ಈ ಹೀನಾಯ ಸ್ಥಿತಿಯನ್ನು ಕಂಡು ನಗುತ್ತೀರಾ? ಇಲ್ಲ, ಇದು ನಿಮ್ಮ ಶಾಶ್ವತ ನಗುವಲ್ಲ, ಇದು ನಿಮ್ಮ ಕೊನೆಯ ನಗು. ನನ್ನ ಮಗನಿದ್ದಾನೆ, ದುರಸಮರ್ಥನಾದಂತ ಮಹಿಷನಿದ್ದಾನೆ. ನಡೆದ ಸಂಗತಿಯನ್ನು ಹೇಳಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇನೆ. ಮಗ ಮಹಿಷನನ್ನು ಕರೀತೇನೆ. ಮಗನೇ ಮಹಿಷ, ಬಾ ಮಗನೇ, ಬಾ ಬಾ.